ದೂರದ, ಅಂಕುಡೊಂಕಾದ ರಸ್ತೆಯಲ್ಲಿ ಏಕಾಂಗಿಯಾಗಿ ಚಾಲನೆ ಮಾಡುತ್ತಿರುವ ಸಾರಾ ಎಂಬ ಯುವತಿ. ಅವಳ ಕಾರು ಕೆಟ್ಟುಹೋಗುತ್ತದೆ ಮತ್ತು ಅವಳು ಹತ್ತಿರದ, ವಿಲಕ್ಷಣವಾಗಿ ಕಾಣುವ ಭವನದಲ್ಲಿ ಆಶ್ರಯ ಪಡೆಯುವಂತೆ ಒತ್ತಾಯಿಸಲ್ಪಟ್ಟಳು. ಸಾರಾ ಮಹಲಿನ ವಿವಿಧ ಭಾಗಗಳಿಂದ ವಿಚಿತ್ರವಾದ, ಅಸ್ಥಿರವಾದ ಶಬ್ದಗಳನ್ನು ಕೇಳಲು ಪ್ರಾರಂಭಿಸುತ್ತಾಳೆ. ಸಾರಾ ಹೊರಡಲು ಪ್ರಯತ್ನಿಸುತ್ತಿರುವಾಗ ಎಲ್ಲಾ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ನಿಗೂಢವಾಗಿ ಮುಚ್ಚಿರುವುದನ್ನು ಅವಳು ಅಲೌಕಿಕ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡುತ್ತಿರುವಾಗ ಸಾರಾಳ ಮಾನಸಿಕ ಸ್ಥಿತಿ ಹದಗೆಡುತ್ತದೆ. ಕುಟುಂಬದ ದುರುದ್ದೇಶಪೂರಿತ ಶಕ್ತಿಗಳು ತಮ್ಮನ್ನು ತಾವು ಪ್ರಕಟಪಡಿಸಲು ಪ್ರಾರಂಭಿಸುತ್ತವೆ. ದಿಕ್ಕು ತೋಚದ ಸಾರಾ ಹನುಮಾನ್ ಚಾಲೀಸವನ್ನು ಪಠಿಸುತ್ತಾಳೆ. ಶಾಪವು ಅಂತಿಮವಾಗಿ ಮುರಿಯಲ್ಪಟ್ಟಿದೆ ಮತ್ತು ಆತ್ಮಗಳು ಶಾಂತಿಯನ್ನು ಕಂಡುಕೊಳ್ಳುತ್ತವೆ.